ರಾಜ್ಯದಲ್ಲಿ ಹಿಜಾಬ್ ದೇಗುಲ ಪರಿಸರದ ವ್ಯಾಪಾರ ಹಲಾಲ್ ವಿಚಾರ ಚರ್ಚೆಯಾಗ್ತಾ ಇದೆ. ಈ ಎಲ್ಲ ವಿಚಾರಗಳು ಹಿಂದೂಗಳ ಭಾವನೆಗಳನ್ನು ಕೆರಳಿಸಿವೆ. ಇದುವೇ ಇಂದು ಅವರ ಸಂದಿಗ್ಧ ಸ್ಥಿತಿಗೆ ಕಾರಣವಾಗಿದೆ. ಉಡುಪಿ ಕಾಲೇಜಿನ 6 ವಿದ್ಯಾರ್ಥಿಗಳಿಗೆ ಸಾರಿ ಹೇಳಿದ್ರು. ಅವರು ಕೇಳದೆ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ರು. ತೀರ್ಪು ಬಂದ ಬಳಿಕವೂ ಮುಸ್ಲಿಂ ಸಮಾಜ ನಡೆದುಕೊಂಡ ರೀತಿ ಬಂದ್ ಕರೆ ಅನಗತ್ಯವಾಗಿತ್ತು. ಭಟ್ಕಳದಲ್ಲಿ ಹಿಂದೂಗಳ ಅಂಗಡಿಯನ್ನ ಜಬರ್ದಸ್ತಾಗಿ ಬಂದ್ ಮಾಡಿಸಲಾಯಿತು. ಇವೆಲ್ಲವೂ ಅನ್ಯ ಧರ್ಮದ ಹಿಂದೂ ವಿರೋಧಿ ನೀತಿಯಾಗಿದೆ ಎಂದು ಉಡುಪಿ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಇಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಹಿಂದೂ ಮುಸ್ಲಿಂ ಎರಡೂ ಸಮಾಜ ಒಟ್ಟಾಗಿ ಸೌಹಾರ್ದತೆಯಿಂದ ಹೋಗಬೇಕಾದಂತಹ ಅವಶ್ಯಕತೆ ಇದೆ. ಮುಸಲ್ಮಾನ ಸಮಾಜ ಹಿಜಾಬ್ ವಿಚಾರವನ್ನ ಮೊದಲು ಕ್ಲಿಯರ್ ಮಾಡಿಕೊಳ್ಬೇಕು. ನಾವೀಗ 21ನೆಯ ಶತಮಾನದಲ್ಲಿ ಇದ್ದೇವೆ. ಈಗಲೂ ಧರ್ಮವೇ ಮುಖ್ಯ ಎಂದು ಪಟ್ಟನ್ನ ಹಿಡಿದಿದ್ದಾರೆ. ಯಾವುದೇ ಹೊಂದಾಣಿಕೆ ಮಾಡಿಕೊಳ್ಳಲು ಆಗದೇ ಇದ್ದಾಗ ಹಿಂದೂಗಳು ಕೂಡ ತಮಗೆ ಧರ್ಮ ಮುಖ್ಯ ಎಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ ಎಂದರು. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಮುಸಲ್ಮಾನ ವ್ಯಾಪಾರಿಗಳಿಗೆ ತಡೆ ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿದ ಅವರು, ಮುಸಲ್ಮಾನರು ಧರ್ಮಾಚರಣೆ ಮಾಡುವುದಕ್ಕೆ ಯಾವುದೇ ಆಕ್ಷೇಪಗಳು ಇಲ್ಲ. ಶಿಸ್ತು, ಶಮವಸ್ತ್ರ ಸಮಾಧಿಯನ್ನು ಎಲ್ಲರೂ ಪಾಲಿಸಬೇಕು. ಭಾರತದ ಪ್ರಜೆಯಾಗಿ ಅವರ ಕರ್ತವ್ಯ ಏನು ಎಂದು ಮೊದಲು ತಿಳಿದುಕೊಳ್ಳಬೇಕು. ಮುಸಲ್ಮಾನರು ಹಕ್ಕುಗಳ ಬಗ್ಗೆ ಮಾತನಾಡ್ತಾರೆ, ಆದರೆ ಕರ್ತವ್ಯಗಳ ಬಗ್ಗೆ ಮರೆಯುತ್ತಾರೆ ಎಂದರು. ಇನ್ನು ಟೆಂಡರ್ ವಿಚಾರದ ಬಗ್ಗೆ ಮಾತನಾಡಿದ ಅವರು, ಸರ್ಕಾರದ ಗುತ್ತಿಗೆ ಕೆಲಸವು ಈ ಟೆಂಡರ್ನಲ್ಲಿ ಆಗುತ್ತದೆ. ನಾವು ಮುಸ್ಲಿಂ ಧರ್ಮದ ವಿರೋಧಿಗಳು ಅಲ್ಲ. ಅವರು ತಮ್ಮ ಧರ್ಮದ ಅತಿರೇಕ ತೋರಿದಾಗ ಇದೇ ವಿವಾದಕ್ಕೆ ಕಾರಣವಾಗಿದೆ. ಯಾವುದೇ ದೇವಸ್ಥಾನದ ಆಡಳಿತ ಮಂಡಳಿ ಮಾಡಬಾರದು ಎಂದು ನಾವು ಆಕ್ಷೇಪವನ್ನ ವ್ಯಕ್ತಪಡಿಸಿಲ್ಲ ಎಂದರು. ಭಾವನೆಗಳನ್ನು ಕೆರಳಿಸುವಂಥ ವಿಷಯಗಳಾಗಿದೆ. ನಮ್ಮ ಉಡುಪಿಯಲ್ಲಿ ಪ್ರಾರಂಭ ಆದಾಗ ಇದನ್ನು ನಾನು ಆ 6 ಮಕ್ಕಳಿಗೆ, ಪೋಷಕರಿಗೆ ಸಾರಿ ಹೇಳ್ತಾ ಇದ್ದೆ, ನಮ್ಮ ಜಿಲ್ಲೆಯಲ್ಲಿ ಸೌಹಾರ್ದತೆಯಿಂದ ಇದೆ, ಇದೆಲ್ಲ ಮಾತಾಡ್ತಾ ಹೋಗಬೇಡಿ ಅಂತ. ಇದು ಆಮೇಲೆ ಇಡೀ ರಾಜ್ಯದಲ್ಲಿ ಪ್ರವೇಶಿಸಿತು. ಆಮೇಲೆ ಆ ಸಮಾಜ ನಡ್ಕೊಂಡಂಥ ರೀತಿಯಿಂದ ಮತ್ತೊಂದು ಆ ಬಂದ್ ಕರೆ ಕೊಟ್ಟದ್ದು, ಬಂದಲ್ಲಿ ಭಟ್ಕಳದ ಕಡೆಗಳೆಲ್ಲ ಕೆಲವು ಕಡೆ ಹಿಂದೂಗಳನ್ನು ಅಂಗಡಿಗಳನ್ನು ಜಬರ್ದಸ್ತಾಗಿ ಬಂದ್ ಮಾಡಿಸಿದ್ದು, ಇದೆಲ್ಲ ಹಿಂದೂಗಳ ಒಂದು ಭಾವನೆಗಳಿಗೆ ಕೆರಳಿಸುವಂಥ ರೀತಿಯಾಯಿತು. ಅದರ ಮೇಲೆ ಹಿಂದೂಗಳು ಹುಡುಕ್ಲಿಕ್ಕೆ ಶುರು ಮಾಡಿದರು. ನಾವು ಯಾವುದು ಹಲಾಲ್ ಚಿಕನ್ ತಿನ್ನಲ್ಲ, ಅದು ಇಸ್ಲಾಂ ಧರ್ಮದ ಪ್ರಕಾರ ಆಗುವಂಥದ್ದು. ಮತ್ತು 2002ರ ಕಾನೂನು ಪ್ರಕಾರ ನಮ್ಮ ಹಿಂದೂ ದೇವಸ್ಥಾನದ ಸುತ್ತಮುತ್ತ ಅದರಲ್ಲಿ ಕ್ಲಿಯರ್ ಆಗಿದೆ, ಸುತ್ತಮುತ್ತ ಯಾವುದೇ ಲೀಸ್ ಮಾಡಲಿಕ್ಕಿಲ್ಲ ಅಂತ ಅದನ್ನು ಜಾರಿಗೆ ತಂದರು. ಆದರೆ ಒಟ್ಟಾರೆಯಾಗಿ ಇವತ್ತು ಎರಡೂ ಸಮಾಜ ಒಟ್ಟಾಗಿ ಸೌಹಾರ್ದತೆಯಿಂದ ಹೋಗಬೇಕಾದಂಥ ಅವಶ್ಯಕತೆ ಇದೆ. ಅದಕ್ಕೆ ಎರಡೂ ಸಮಾಜಗಳು ಮುಂದೆ ಬರಬೇಕು. ಪ್ರಾಯಶಃ ಇದನ್ನು ಸೃಷ್ಟಿ ಮಾಡಿದಂಥದ್ದು ಹಿಜಾಬ್ನ ಇಶ್ಯೂದಿಂದ. ಅದನ್ನು ಸಮಾಜ ಫಸ್ಟಾಗಿ ಕ್ಲಿಯರ್ ಮಾಡ್ಕೊಳ್ಬೇಕು. ನೋಡಿ, ಆ ಭಾವನೆ ಕೆರಳಿಗೆ ಕಾರಣ ಏನು ಅಂತ ಹೇಳಿದ್ರೆ, 21ನೇ ಶತಮಾನ, ಇನ್ನೂ ಆ ಮಕ್ಕಳಿಗೆ ಯೂನಿಫಾರ್ಮಿಗೋಸ್ಕರ ಕ್ಲಾಸ್ ರೂಮ್ ಒಳಗೆ ಹಿಜಾಬ್ ತೆಗೆದು ಕೂತ್ಕೊಳ್ಳಿ ಅಂದರೆ ನಮ್ಗೆ ಅಲ್ಲಿಯೂ ತಲೆ ಕೂದಲು ತೋರಿಸಬಾರ್ದು ಅಂತ ಹೇಳೋ ಮಟ್ಟಿಗೆ ಅವರಿಗೆ ಧರ್ಮದ ವಿಷಯ ಬಂದಾಗ ಹಿಂದೂ ಧರ್ಮದವ್ರಿಗೆ ನಮಗೆ ಇಲ್ವಾ, ನಮ್ಮ ಧರ್ಮದ ಬಗ್ಗೆ ಇಲ್ವಾ ಅಂತ ಹೇಳುವಂಥದ್ದು ಇವತ್ತು ಇಷ್ಟು ಭಾವನೆಗಳು ಬಂದಿದೆ. ಸೊ ಹಾಗಾಗಿ ಇದು ಆಗದಿದ್ದಂಥ ಒಂದು ಘಟನೆ ನಮ್ಮ ರಾಜ್ಯದಲ್ಲಿ ನಡೆದಿದೆ. ಇದು ಅತಿ ಶೀಘ್ರದಲ್ಲಿ ತಿಳಿ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಕರಾವಳಿ ಶಾಸಕರು ಟೆಂಡರ್ ಗುತ್ತಿಗೆಲ್ಲ ಕೊಡುವಾಗ ಯಾವ ಗುತ್ತಿಗೆ? ಸರ್, ನಾನು ಶಾಸಕನಾಗಿ ಯಾರಿಗೂ ಟೆಂಡರ್ ಕೊಡಲಿಕ್ಕೆ ಆಗೋದಿಲ್ಲ. ಅದು ಇದು ಯಾವುದು ಇದರಲ್ಲಾಗೋದು, ಯಾವುದು ಈ ಟೆಂಡರಲ್ಲಿ ಯಾರಿಗೂ ಪ್ರವೇಶ ಆಗಲಿಕ್ಕಾಗಲ್ಲ. ಯಾರು ಲೋಯೆಸ್ಟ್ ಮಾಡ್ತಾರಾ, ಯಾರಿಗೆ ಅರ್ಹತೆ ಇದೆ ಅವ್ರಿಗೆ ಆಗ್ತಾರೆ. ಈಗ ನಾನೊಂದು ವರ್ಕ್ ಕೊಡಬೇಕಾದ್ರೆ ಇವನಿಗೆ ಕೊಡಿ ಅಂತ ಹೇಳಲಿಕ್ಕಾಗಲ್ಲ, ಅದು ಟೆಂಡರಲ್ಲಾಗೋದು. ಅದರಲ್ಲಿ ನೋಡಿ, ಮತ್ತು ಇನ್ನು ಸ್ಪಷ್ಟ ಇರಲಿ, ನಾವು ಯಾರು BJP ಅವರು ಯಾರು ಮುಸ್ಲಿಂ ಧರ್ಮದ ವಿರೋಧಿಗಳಲ್ಲ, ಮುಸ್ಲಿಮರ ವಿರೋಧರು ಅಲ್ಲ.